ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ. ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ? ಹರೇ ಕೃಷ್ಣ. ಕಾಣಿಸ್ತಾ ಇದೆ. ಹರೇ ಕೃಷ್ಣ. ಇಂದಿನ ದಿವಸ ಶ್ಲೋಕ 44 ನೋಡ್ಲಿಕ್ಕಿದ್ದೇವೆ. ಸೊ ಶ್ಲೋಕ 43ರಲ್ಲಿ ಯಾರಿಗಾರು ಏನಾದ್ರು ಕೇಳಲಿಕ್ಕಿದೆಯಾ? ಎಲ್ರಿಗೂ ಅರ್ಥ ಆಗಿದೆಯಲ್ಲ ಶ್ಲೋಕ 43? ಶ್ಲೋಕ 43ರಲ್ಲಿ ಏನ್ ನೋಡಿದ್ವಿ? ಕಾಣಿಸ್ತಾ ಇಲ್ಲ ಪ್ರಭುಜಿ. ಕಾಣಿಸ್ತಾ ಇಲ್ವಾ? ಇಲ್ಲ ಪ್ರಭುಜಿ. ಮತ್ತೊಮ್ಮೆ ಶೇರ್ ಮಾಡ್ತೇನೆ ಹಾಗಾದ್ರೆ. ಈಗ ಕಾಣಿಸ್ತಾ ಇದೆಯಾ? ಎಸ್ ಪ್ರಭುಜಿ, ಕಾಣಿಸ್ತಾ ಇದೆ. ಓಕೆ. ಹರೇ ಕೃಷ್ಣ. ಸೊ ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಾಗಣರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಾಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ವಂದನೆಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ಹಿಂದಿನ ದಿವಸ ಹಿಂದಿನ ವಾರ ನಾವು 43ನೇ ಶ್ಲೋಕವನ್ನು ನೋಡಿದ್ವಿ. 43ನೇ ಶ್ಲೋಕದ ಬಗ್ಗೆ ಏನ್ ತಿಳ್ಕೊಂಡ್ವಿ ಅಂದ್ರೆ, ಇದು ಪ್ರಹ್ಲಾದ ಮಹಾರಾಜರು ಹೇಳ್ತಾರೆ, ನಾನು ಭೌತಿಕ ಅಸ್ತಿತ್ವದ ಬಗ್ಗೆ ಸ್ವಲ್ಪ ಹೆದರುವುದಿಲ್ಲ, ಏಕೆಂದರೆ ನಾನು ಎಲ್ಲೇ ಇದ್ದರೂ ನಿಮ್ಮ ಮಹಿಮೆ ಅಂದ್ರೆ ಭಗವಂತನ ಮಹಿಮೆ ಮತ್ತು ಚಟುವಟಿಕೆಗಳ ಆಲೋಚನೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿರುತ್ತೇನೆ. ಭೌತಿಕ ಸಂತೋಷಕ್ಕಾಗಿ ಮತ್ತು ನಮ್ಮ ಕುಟುಂಬಗಳು, ಸಮಾಜಗಳು ಮತ್ತು ದೇಶಗಳನ್ನು ಕಾಪಾಡಿಕೊಳ್ಳಲು ವಿಸ್ತಾರವಾದ ಯೋಜನೆಗಳನ್ನು ರೂಪಿಸುವ ಮೂರ್ಖರು ಮತ್ತು ದುಷ್ಕರ್ಮಿಗಳ ಬಗ್ಗೆ ಮಾತ್ರ ನನಗೆ ಕಾಳಜಿ. ನಾನು ಅವರ ಮೇಲಿನ ಪ್ರೀತಿಯ ಬಗ್ಗೆ ಮಾತ್ರ ಕಾಳಜಿ ವಹಿಸುತ್ತೇನೆ. ಸೊ ಈ ರೀತಿಯಾಗಿ ನಾವು ಹಿಂದಿನ ಶ್ಲೋಕ 43ರಲ್ಲಿ ನೋಡಿದ್ವಿ. ಶ್ಲೋಕ 44 ಇನ್ನೂ ತುಂಬಾ ಉತ್ತಮವಾದ ಶ್ಲೋಕ. ಇದು ಎಲ್ಲ ವೈಷ್ಣವರಿಗೂ ಕೂಡ, ಎಲ್ಲ ಭಕ್ತರಿಗೂ ಕೂಡ ಅಪ್ಲಿಕಬಲ್ ಇದು ಶ್ಲೋಕ 44. ಇಂದಿನ ದಿವಸ ನಾವು ಶ್ಲೋಕ 44 ನೋಡ್ತಾ ಇದ್ದೀವಿ. ಪ್ರಾಯೇಣ ದೇವ ಮುನಯಃ. ರಿಪೀಟ್ ಮಾಡಿ ಶ್ಲೋಕ 7, 9, 44. ಪ್ರಾಯೇಣ ದೇವ ಮುನಯಃ ಸ್ವವಿಮುಕ್ತಿ ಕಾಮ ಮೌನಂ ಚರಂತಿ. ಪ್ರಾಯೇಣ ದೇವ ಮುನಯಃ
ಸ್ವವಿಮುಕ್ತಿಕಾಮಮೌನಂ ಚರಂತಿ ವಿಮುಕ್ತಿಕಾಮೌನಂ ಚರಂತಿ ವಿಜನೇನ ಪರಾರ್ಥನಿಷ್ಠಃ ವಿಜನೇನ ಪರಾರ್ಥನಿಷ್ಠಃ ಪ್ರಾಯೇಣ ದೇವಮುನಯಃ ಸ್ವವಿಮುಕ್ತಕಾಮಂ ಮೌನಂ ಚರಂತಿ ವಿಜನೇನ ಪರಾರ್ಥನಿಷ್ಠಃ ಪ್ರಾಯೇಣ ದೇವಮುನಯಃ ಸ್ವವಿಮುಕ್ತಿಕಾಮೌನಂ ಚರಂತಿ ವಿಜನೇನ ಪರಾರ್ಥನಿಷ್ಠಃ ಪ್ರಾಯೇಣ ದೇವಮುನಯಃ ಸ್ವವಿಮುಕ್ತಕಾಮಮೌನಂ ಚರಂತಿ ವಿಜನೇನ ಪರಾರ್ಥನಿಷ್ಠಃ ಪ್ರಾಯೇಣ ದೇವಮುನಯಃ ಸ್ವವಿಮುಕ್ತಕಾಮಮೌನಂ ಚರಂತಿ ವಿಜನೇನ ಪರಾರ್ಥನಿಷ್ಠಃ ನೈತಾನ್ವಿಹಾಯ ಕೃಪಣಾನ್ ವಿಮುಕ್ಷ ಏಕೋ ನಾಣ್ಯಂ ನೈತಾಂ ವಿಹಾಯ ಕೃಪಣಾಂ ವಿಮುಕ್ಷ ಏಕೋ ನಾಣ್ಯಂ ನೈತಾನ್ವಿಹಾಯ ಕೃಪಣಾನ್ ವಿಮುಕ್ಷ ಏಕೋ ನಾಣ್ಯಂ ನೈತಾನ್ ವಿಹಾಯ ಕೃಪಣಾನ್ ಏಕೋ ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋ ಅನುಪಶ್ಯತೆ ತ್ವದಸ್ಯ ಶರಣಂ ಭ್ರಮತೋ ತ್ವದಸ್ಯ ಶರಣಂ ಭ್ರಮತೋ ಅನುಪಶ್ಯೆ ತ್ವದಸ್ಯ ಶರಣಂ ಭ್ರಮತೋ ನುಪಶ್ಯೆ ಪ್ರಾಯೇಣ ದೇವಮುನಯಃ ಸ್ವವಿಮುಕ್ತಿಕಾಮಮೌನಂ ಚರಂತಿ ವಿಜನೇನ ಪರಾರ್ಥನಿಷ್ಠಃ ಪ್ರಾಯೇಣ ದೇವಮುನಯಃ ಸ್ವವಿಮುಕ್ತಿಕಾಮಮೌನಂ ಚರಂತಿ ವಿಜನೇನ ಪರಾರ್ಥನಿಷ್ಠಃ ನೈತನ್ವಿಹಾಯ ಕೃಪಣಾ ವಿಮುಕ್ಷ ಏಕೋ ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋ ಅನುಪಶ್ಯೆ ನೈತಾನ್ ವಿಹಾಯ ಕೃಪಣಾನ್ ವಿಮುಕ್ಷ ಏಕೋ ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋ ನುಪಶ್ಯೆ. ಹರೇ ಕೃಷ್ಣ. ಸಮಾನಾರ್ಥಕ ಪದಾರ್ಥಗಳನ್ನು ಓದೋಣ. ಪ್ರಾಯೇಣ ಸಾಮಾನ್ಯವಾಗಿ ಬಹುತೇಕ ಎಲ್ಲ ಸಂದರ್ಭಗಳಲ್ಲಿ, ಪ್ರಾಯೇಣ ಸಾಮಾನ್ಯವಾಗಿ ಬಹುತೇಕ ಎಲ್ಲಾ ಸಂದರ್ಭಗಳಲ್ಲಿ, ದೇವ ಓ ದೇವರೇ, ದೇವ ಓ ದೇವರೇ, ಮುನಯಃ ಮಹಾನ್ ಸಂತ ವ್ಯಕ್ತಿಗಳು, ಮುನಯಃ ಮಹಾನ್ ಸಂತ ವ್ಯಕ್ತಿಗಳು, ಸ್ವ ವೈಯಕ್ತಿಕ ಸ್ವಂತ ಸ್ವವೈಯಕ್ತಿಕ ಸ್ವಂತ ವಿಮುಕ್ತಿಕಾಮಃ ಈ ಭೌತಿಕ ಪ್ರಪಂಚದಿಂದ ಮುಕ್ತಿ ಪಡೆಯುವ ಮಹತ್ವಾಕಾಂಕ್ಷೆಯುಳ್ಳವರು, ವಿಮುಕ್ತಿಕಾಮಃ ಈ ಭೌತಿಕ ಪ್ರಪಂಚದಿಂದ ಮುಕ್ತಿ ಪಡೆಯುವ ಮಹತ್ವಾಕಾಂಕ್ಷೆಯುಳ್ಳವರು, ಮೌನಂ ಮೌನವಾಗಿ, ಮೌನವಾಗಿ, ಕಾರಂತಿ ಅವರು ಹಿಮಾಲಯದಂತಹ ಕಾಡು ಸ್ಥಳಗಳಲ್ಲಿ, ಅಲ್ಲಿ ಅವರಿಗೆ ಭೌತಿಕವಾದಿಗಳ ಚಟುವಟಿಕೆಗಳೊಂದಿಗೆ ಯಾವುದೇ ಸಂಪರ್ಕವಿಲ್ಲ, ಅಲೆದಾಡುತ್ತಾರೆ. ಕಾರಂತಿ ಅವರು ಹಿಮಾಲಯದ ಕಾಡುಗಳಂತಹ ಸ್ಥಳಗಳಲ್ಲಿ, ಅಲ್ಲಿ ಅವರಿಗೆ ಭೌತಿಕವಾದಿಗಳ ಚಟುವಟಿಕೆಗಳೊಂದಿಗೆ ಯಾವುದೇ ಸಂಪರ್ಕವಿಲ್ಲ, ಅಲೆದಾಡುತ್ತಾರೆ. ವಿಜಯೇ ಏಕಾಂತ ಸ್ಥಳಗಳಲ್ಲಿ, ವಿಜಯೇ ಏಕಾಂತ ಸ್ಥಳಗಳಲ್ಲಿ, ನ ಅಲ್ಲ, ಅಲ್ಲ, ಪರಾರ್ಥನಿಷ್ಠಾಃ ಇತರರಿಗೆ ಕೃಷ್ಣ ಪ್ರಜ್ಞೆಯ ಚಳುವಳಿಯ ಪ್ರಯೋಜನವನ್ನು ನೀಡುವ ಮೂಲಕ, ಪರಾರ್ಥನಿಷ್ಠಾಃ ಇತರರಿಗೆ ಕೃಷ್ಣ ಪ್ರಜ್ಞೆಯ ಚಳುವಳಿಯ ಪ್ರಯೋಜನವನ್ನು ನೀಡುವ ಮೂಲಕ, ಅವರಿಗೆ ಕೃಷ್ಣ ಪ್ರಜ್ಞೆಯಿಂದ ಜ್ಞಾನೋದಯ ಮಾಡುವ ಮೂಲಕ ಕೆಲಸ ಮಾಡುವ ಆಸಕ್ತಿ. ಅವರಿಗೆ ಕೃಷ್ಣ ಪ್ರಜ್ಞೆಯಿಂದ ಜ್ಞಾನೋದಯ ಮಾಡುವ ಮೂಲಕ ಕೆಲಸ ಮಾಡುವ ಆಸಕ್ತಿ. ನ ಅಲ್ಲ, ಅಲ್ಲ, ಏತಾನ್ ಇವು, ಏತಾನಿವು, ವಿಹಾಯ ಪಕ್ಕಕ್ಕೆ ಬಿಡುವುದು, ವಿಹಾಯ ಪಕ್ಕಕ್ಕೆ ಬಿಡುವುದು, ಕೃಪಣಾನ್ ಮೂರ್ಖರು ಮತ್ತು ದುಷ್ಕರ್ಮಿಗಳು, ಮೂರ್ಖರು ಮತ್ತು ದುಷ್ಕರ್ಮಿಗಳು, ಮಾನವ ರೂಪದ ಜೀವದ ಪ್ರಯೋಜನವನ್ನು ತಿಳಿಯದ ಭೌತಿಕ ಚಟುವಟಿಕೆಯಲ್ಲಿ ತೊಡಗಿರುವವರು,
ಮಾನವ ರೂಪದ ಜೀವದ ಪ್ರಯೋಜನವನ್ನು ತಿಳಿಯದ ಭೌತಿಕ ಚಟುವಟಿಕೆಯಲ್ಲಿ ತೊಡಗಿರುವವರು. ವಿಮುಕ್ಷೆ ನಾನು ಮುಕ್ತನಾಗಲು ಮತ್ತು ದೇವರಿಗೆ ಮರಳಲು ಬಯಸುತ್ತೇನೆ. ವಿಮುಕ್ಷೆ ನಾನು ಮುಕ್ತನಾಗಲು ಮತ್ತು ದೇವರಿಗೆ ಮರಳಲು ಬಯಸುತ್ತೇನೆ. ಏಕಃ ಏಕಾಂಗಿ ಏಕಃ ಏಕಾಂಗಿ ನ ಅಲ್ಲ. ನ ಅಲ್ಲ. ಅನ್ಯಂ ಇತರ. ಅನ್ಯಂ ಇತರ. ತ್ವತ್ ಆದರೆ ನಿಮಗಾಗಿ. ತ್ವತ್ ಆದರೆ ನಿಮಗಾಗಿ. ಅಸ್ಯ ಇದರ. ಅಸ್ಯ ಇದರ. ಶರಣಂ ಆಶ್ರಯ. ಶರಣಂ ಆಶ್ರಯ. ಭ್ರಮತಃ ಭೌತಿಕ ವಿಶ್ವಗಳಲ್ಲಿ ಸುತ್ತುತ್ತಿರುವ ಮತ್ತು ಅಲೆದಾಡುತ್ತಿರುವ ಜೀವಿಯ ಭ್ರಮತಃ ಭೌತಿಕ ವಿಶ್ವಗಳಲ್ಲಿ ಸುತ್ತುತ್ತಿರುವ ಮತ್ತು ಅಲೆದಾಡುತ್ತಿರುವ ಜೀವಿಯ. ಅನುಪಶ್ಯೆ ನಾನು ನೋಡುತ್ತೇನೆಯೇ. ಅನುಪಶ್ಯೆ ನಾನು ನೋಡುತ್ತೇನೆಯೇ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಓದ್ಲಿಕ್ಕೆ ಇಷ್ಟ ಅವ್ರ ಹ್ಯಾಂಡ್ ರೈಸ್ ಮಾಡಿ. ಅನುವಾದ ನಾನು ಫಸ್ಟ್ ಓದ್ತೇನೆ, ಆಮೇಲೆ ರಿಪೀಟ್ ಮಾಡೋಣ. ನನ್ನ ಪ್ರೀತಿಯ ಪ್ರಭು ನರಸಿಂಹದೇವ. ನನ್ನ ಪ್ರೀತಿಯ ಪ್ರಭು ನರಸಿಂಹದೇವ. ಎಲ್ಲರೂ ರಿಪೀಟ್ ಮಾಡಿ. ನಿಜಕ್ಕೂ ಅನೇಕ ಸಂತ ವ್ಯಕ್ತಿಗಳು ಇದ್ದಾರೆಂದು ನಾನು ನೋಡುತ್ತೇನೆ. ನಿಜಕ್ಕೂ ಅನೇಕ ಸಂತ ವ್ಯಕ್ತಿಗಳು ಇದ್ದಾರೆಂದು ನಾನು ನೋಡುತ್ತೇನೆ. ಆದರೆ ಅವರು ತಮ್ಮ ಸ್ವಂತ ಮೋಕ್ಷದಲ್ಲಿ ಮಾತ್ರ ಆಸಕ್ತಿ ಹೊಂದಿದ್ದಾರೆ. ಆದರೆ ಅವರು ತಮ್ಮ ಸ್ವಂತ ಮೋಕ್ಷದಲ್ಲಿ ಮಾತ್ರ ಆಸಕ್ತಿ ಹೊಂದಿದ್ದಾರೆ. ದೊಡ್ಡ ನಗರಗಳು ಮತ್ತು ಪಟ್ಟಣಗಳ ಬಗ್ಗೆ ಕಾಳಜಿ ವಹಿಸದೆ ದೊಡ್ಡ ನಗರಗಳು ಮತ್ತು ಪಟ್ಟಣಗಳ ವಹಿಸದೆ ಅವರು ಹಿಮಾಲಯ ಅಥವಾ ಕಾಡಿಗೆ ಹೋಗಿ ಅವರು ಹಿಮಾಲಯ ಅಥವಾ ಕಾಡಿಗೆ ಹೋಗಿ ಮೌನ ವ್ರತದೊಂದಿಗೆ ಧ್ಯಾನ ಮಾಡುತ್ತಾರೆ. ಮೌನ ವ್ರತದೊಂದಿಗೆ ಧ್ಯಾನ ಮಾಡುತ್ತಾರೆ. ಅವರು ಇತರರನ್ನು ಮೋಕ್ಷಿಸುವಲ್ಲಿ ಆಸಕ್ತಿ ಹೊಂದಿಲ್ಲ. ಅವರು ಇತರರನ್ನು ಮೋಕ್ಷಿಸುವಲ್ಲಿ ಆಸಕ್ತಿ ಹೊಂದಿಲ್ಲ. ಆದರೆ ನನಗೆ ಈ ಎಲ್ಲ ಬಡ ಮೂರ್ಖರು ಮತ್ತು ದುಷ್ಕರ್ಮಿಗಳನ್ನು ಬಿಟ್ಟು ಏಕಾಂಕಿಯಾಗಿ ಮುಕ್ತನಾಗಲು ಇಷ್ಟವಿಲ್ಲ. ಈ ಎಲ್ಲಾ ಬಡ ಮೂರ್ಖರು ಮತ್ತು ದುಷ್ಕರ್ಮಿಗಳನ್ನು ಬಿಟ್ಟು ಏಕಾಂಗಿಯಾಗಿ ಮುಕ್ತರಾಗಲು ಇಷ್ಟವಿಲ್ಲ. ಕೃಷ್ಣ ಪ್ರಜ್ಞೆ ಇಲ್ಲದೆ ನಿಮ್ಮ ಕಮಲದ ಪಾದಗಳ ಆಶ್ರಯ ಪಡೆಯದೆ ಒಬ್ಬರು ಸಂತೋಷವಾಗಿರಲು ಸಾಧ್ಯವಿಲ್ಲ ಎಂದು ನನಗೆ ತಿಳಿದಿದೆ. ಆದ್ದರಿಂದ ನಾನು ಅವರನ್ನು ನಿಮ್ಮ ಕಮಲದ ಪಾದಗಳ ಆಶ್ರಯಕ್ಕೆ ಮರಳು ತರಲು ಬಯಸುತ್ತೇನೆ. ನಿಮ್ಮ ಕಮಲದ ಪಾದಗಳ ಆಶ್ರಯಕ್ಕೆ ಮರಳಿ ತರಲು ಪ್ರಯತ್ನಿಸುತ್ತೇನೆ. ಭಾವಾರ್ಥ ಯಾರು ಓದ್ತೀರಾ? ಹರೇ ಕೃಷ್ಣ ಗುರುಜಿ. ಗೀತಾ ಮಾತಾಜಿ ಓದ್ತೀರಾ? ಓದಿ ಮಾತಾಜಿ. ಭಾವಾರ್ಥ. ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಇದು ವೈಷ್ಣವನ ಭಗವಂತನ ಶುದ್ಧ ಭಕ್ತನ ನಿರ್ಧಾರ. ಅವನಷ್ಟಕ್ಕೆ ಅವನಿಗೆ ಯಾವ ಸಮಸ್ಯೆಗಳೂ ಇಲ್ಲ. ಅವನು ಈ ಭೌತ ಜಗತ್ತಿನಲ್ಲೇ ಇರಬೇಕಾಗಿ ಬಂದರೂ ಚಿಂತೆ ಇಲ್ಲ. ಏಕೆಂದರೆ ಅವನು ಏಕೈಕ ವೃತ್ತಿ ಸದಾ ಕೃಷ್ಣ ಪ್ರಜ್ಞೆಯಲ್ಲಿರುವುದು. ಕೃಷ್ಣ ಪ್ರಜ್ಞೆಯಲ್ಲಿರುವ ವ್ಯಕ್ತಿಯು ನರಕಕ್ಕೆ ಬೇಕಾದರೂ ಹೋಗಿ ಅಲ್ಲಿ ಕೂಡ ಸಂತೋಷವಾಗಿರಬಹುದು. ಆದ್ದರಿಂದ ಪ್ರಹ್ಲಾದ ಮಹಾರಾಜನು ನುಡಿದನು, ನೈವೋದ್ವಿಜೇ ಪರ ದುರತ್ಯೇ ವೈತರಣ್ಯ. ಶ್ರೇಷ್ಠರಲ್ಲಿ ಅತಿ ಶ್ರೇಷ್ಠನಾದವನೇ, ಭೌತಿಕ ಅಸ್ತಿತ್ವವನ್ನು ಕುರಿತು ನಾನು ಸ್ವಲ್ಪವೂ ಹೆದರಿಲ್ಲ. ಬದುಕಿನ ಯಾವುದೇ ಸ್ಥಿತಿಯಲ್ಲೂ ಶುದ್ಧ ಭಕ್ತನು ಎಂದು ದುಃಖಿತನಾಗಿರುವುದಿಲ್ಲ. ಇದನ್ನು ಶ್ರೀಮದ್ ಭಾಗವತವು 6.17.28 ಹೀಗೆ ಸ್ಥಿರಪಡಿಸುತ್ತದೆ. ನಾರಾಯಣ ಪರಾಹ ಸರ್ವೇನ ಕುತಶ್ಚನ ಬಿಭ್ಯತಿ ಸ್ವರ್ಗಾಪವರ್ಗ ನರಕೇಶ್ವ ಪಿಥಾಲ್ಯಾರ್ಥ ದರ್ಶಿನಃ. ದೇವೋತ್ತಮ ಪರಮಪುರುಷ ನಾರಾಯಣನ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವ ಭಕ್ತರು ಬದುಕಿನ ಯಾವುದೇ ಪರಿಸ್ಥಿತಿಯಲ್ಲೂ ಹೆದರುವುದಿಲ್ಲ. ಅವರಿಗೆ ಸ್ವರ್ಗ, ಮೋಕ್ಷ, ನರಕ ಎಲ್ಲವೂ ಒಂದೇ. ಏಕೆಂದರೆ ಅಂತಹ ಭಕ್ತರು ಭಗವಂತನ ಸೇವೆಯಲ್ಲಿ ಮಾತ್ರವೇ ಆಸಕ್ತರು. ಭಕ್ತನಿಗೆ ಸ್ವರ್ಗಲೋಕದಲ್ಲಿರುವುದು ನರಕದಲ್ಲಿರುವುದು ಒಂದೇ ರೀತಿಯದಾಗಿರುತ್ತದೆ.
ಏಕೆಂದರೆ ಭಕ್ತನು ಸ್ವರ್ಗದಲ್ಲೂ ಬದುಕಿರುವುದಿಲ್ಲ, ನರಕದಲ್ಲೂ ಇಲ್ಲ. ಅವನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣನೊಂದಿಗೆ ಬದುಕಿರುತ್ತಾನೆ. ಭಕ್ತನ ಬದುಕಿನ ರಹಸ್ಯವನ್ನು ಕರ್ಮಿಗಳಾಗಲಿ ಜ್ಞಾನಿಗಳಾಗಲಿ ಅರ್ಥ ಮಾಡಿಕೊಳ್ಳಲಾರರು. ಆದ್ದರಿಂದ ಕರ್ಮಿಗಳು ಭೌತಿಕ ವಸ್ತುಗಳನ್ನು ಹೊಂದಿಸಿಕೊಂಡು ಸುಖಪಡಲು ಬಯಸುವವರು, ಜ್ಞಾನಿಗಳಾದರೋ ಪರಮೋನ್ನತನೊಂದಿಗೆ ಲೀನವಾಗಿ ಸುಖಪಡಲು ಬಯಸುವರು. ಭಕ್ತನಿಗೆ ಅಂತಹ ಯಾವ ಆಸಕ್ತಿಯೂ ಇಲ್ಲ. ಹಿಮಾಲಯದಲ್ಲೋ ದಟ್ಟವಾದ ಕಾಡಿನಲ್ಲೋ ಕುಳಿತು ಧ್ಯಾನ ಮಾಡುವುದರಲ್ಲೂ ಅವನಿಗೆ ಆಸಕ್ತಿ ಇಲ್ಲ. ಅವನಿಗೆ ಆಸಕ್ತಿ ಇರುವುದು ಜಗತ್ತಿನ ಅತ್ಯಂತ ಜನನಿಬಿಡವಾದ ಪ್ರದೇಶದಲ್ಲಿ. ಅಲ್ಲಿ ಅವನು ಕೃಷ್ಣ ಪ್ರಜ್ಞೆಯನ್ನು ಬೋಧಿಸಲು ಬಯಸುತ್ತಾನೆ. ಕೃಷ್ಣ ಪ್ರಜ್ಞಾ ಆಂದೋಲನವು ಪ್ರಾರಂಭವಾದದ್ದೇ ಈ ಉದ್ದೇಶದಿಂದ. ಏಕಾಂತವಾದ ಸ್ಥಳದಲ್ಲಿ ಕುಳಿತು ಧ್ಯಾನ ಮಾಡಬೇಕೆಂದು ನಾವು ಬೋಧಿಸುವುದಿಲ್ಲ. ತಾನು ಸಾಧನೆಯಲ್ಲಿ ಬಹಳವಾಗಿ ಮುಂದುವರೆದಿದ್ದೇನೆಂದು ತೋರಿಸಿಕೊಳ್ಳುವುದಕ್ಕೂ, ವಾಸ್ತವವಾಗಿ ಐಹಿಕ ಚಟುವಟಿಕೆಗಳಲ್ಲೇ ತೊಡಗಿದ್ದು ತನ್ನ ದಿವ್ಯ ಧ್ಯಾನದ ಬಗೆಗೆ ಹೆಮ್ಮೆ ಪಟ್ಟುಕೊಳ್ಳುವುದಕ್ಕೂ ನಾವು ಅವಕಾಶ ಕೊಡುವುದಿಲ್ಲ. ಪ್ರಹ್ಲಾದ ಮಹಾರಾಜನಂತಹ ವೈಷ್ಣವನು ಆ ಬಗೆಯ ಬೊಗಳೆ ಆಧ್ಯಾತ್ಮಿಕ ಪ್ರಗತಿಯಲ್ಲೂ ಆಸಕ್ತನಾಗಿಲ್ಲ. ಅದಕ್ಕೆ ಬದಲು ಜನರಿಗೆ ಕೃಷ್ಣ ಪ್ರಜ್ಞಾಯುತರಾಗುವಂತೆ ತಿಳುವಳಿಕೆ ಕೊಡುವುದರಲ್ಲಿ ಅವನಿಗೆ ಕಾಳಜಿ ಇದೆ. ಏಕೆಂದರೆ ಅವರಿಗೆ ಸಂತೋಷವನ್ನು ಪಡೆಯಲು ಇರುವ ಮಾರ್ಗ ಅದೊಂದೇ. ಪ್ರಹ್ಲಾದ ಮಹಾರಾಜನು ಸ್ಪಷ್ಟವಾಗಿ ಹೇಳುತ್ತಾನೆ, ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋನು ಪಶ್ಯೆ. ಕೃಷ್ಣ ಪ್ರಜ್ಞೆ ಇಲ್ಲದೆ ನಿನ್ನ ದಿವ್ಯ ಚರಣಕಮಲಗಳಲ್ಲಿ ಆಶ್ರಯವನ್ನೂ ಪಡೆಯದೆ ಸಂತೋಷವಾಗಿರಲು ಸಾಧ್ಯವಿಲ್ಲ ಎಂದು ನನಗೆ ಗೊತ್ತಿದೆ. ವ್ಯಕ್ತಿಯು ಜನ್ಮ ಜನ್ಮಾಂತರಗಳಲ್ಲಿ ಜಗತ್ತಿನಲ್ಲೆಲ್ಲ ಅಲೆದಾಡುತ್ತಾನೆ. ಆದರೆ ಭಕ್ತನೊಬ್ಬನ ಶ್ರೀ ಚೈತನ್ಯ ಮಹಾಪ್ರಭುಗಳ ದಾಸನೊಬ್ಬನ ಕೃಪೆ ದೊರೆತು ಅವನಿಗೆ ಕೃಷ್ಣ ಪ್ರಜ್ಞೆಯ ಸೂಚನೆ ದೊರಕುತ್ತದೆ. ಆಗ ಅವನು ಈ ಜಗತ್ತಿನಲ್ಲಿ ಸಂತೋಷವನ್ನು ಪಡೆಯುವುದು ಮಾತ್ರವಲ್ಲದೆ ಮರಳಿ ಧಾಮಕ್ಕೆ ಹಿಂದಿರುಗುತ್ತಾನೆ. ಅದೇ ಬದುಕಿನ ನಿಜವಾದ ಲಕ್ಷ್ಯ. ಕೃಷ್ಣ ಪ್ರಜ್ಞೆ ಆಂದೋಲನದ ಸದಸ್ಯರು ಹಿಮಾಲಯ ಪರ್ವತಕ್ಕೋ ಕಾಡಿಗೋ ಹೋಗಿ ತಪಸ್ಸು ಮಾಡುವುದರಲ್ಲಿ ಆಸಕ್ತಿ ತೋರಿಸುವುದಿಲ್ಲ. ಅದು ಕೇವಲ ತಪಸ್ಸಿನ ಮೆರತವಾಗುತ್ತದೆ ಅಷ್ಟೇ. ಅವರು ನಗರಗಳಲ್ಲಿ ಯೋಗ ಮತ್ತು ಧ್ಯಾನಗಳಿಗಾಗಿ ಶಾಲೆಗಳನ್ನು ತೆರೆಯುವುದರಲ್ಲೂ ಆಸಕ್ತರಲ್ಲ. ಬದಲಿಗೆ ಕೃಷ್ಣ ಪ್ರಜ್ಞಾ ಪಂಥದ ಪ್ರತಿಯೊಬ್ಬ ಸದಸ್ಯನು ಮನೆಯಿಂದ ಮನೆಗೆ ಹೋಗಿ ಭಗವದ್ಗೀತಾ ಯಥಾರೂಪದ ಬೋಧನೆಗಳನ್ನು ಕುರಿತು, ಚೈತನ್ಯ ಮಹಾಪ್ರಭುಗಳ ಉಪದೇಶಗಳನ್ನು ಕುರಿತು ಜನರಿಗೆ ತಿಳುವಳಿಕೆ ಕೊಟ್ಟು ಅವರನ್ನು ಒಲಿಸುವುದರಲ್ಲಿ ಆಸಕ್ತನಾಗಿರುತ್ತಾನೆ. ಅದೇ ಹರೇ ಕೃಷ್ಣ ಆಂದೋಲನದ ಉದ್ದೇಶ. ಕೃಷ್ಣ ಪ್ರಜ್ಞಾ ಆಂದೋಲನದ ಸದಸ್ಯರು ಕೃಷ್ಣನಿಲ್ಲದೆ ವ್ಯಕ್ತಿಯು ಸಂತೋಷವಾಗಿರಲು ಸಾಧ್ಯವೇ ಇಲ್ಲ ಎಂಬುದನ್ನು ಪೂರ್ತಿಯಾಗಿ ನಂಬಿರಬೇಕು. ಆದ್ದರಿಂದ ಕೃಷ್ಣ ಪ್ರಜ್ಞಾಯುತನಾದ ವ್ಯಕ್ತಿಯು ಕಪಟ ಆಧ್ಯಾತ್ಮಿಕ ವ್ಯಕ್ತಿಗಳನ್ನು, ಧ್ಯಾನ ಮಾಡುವವರನ್ನು, ಅದ್ವೈತಿಗಳನ್ನು, ದಾರ್ಶನಿಕರು ಮತ್ತು ಸಮಾಜ ಸೇವಕರನ್ನು ನಿವಾರಿಸುತ್ತಾನೆ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಗುರುಜಿ.
ಹರೇ ಕೃಷ್ಣ ಪ್ರಭುಜಿ, ಏನು ಕೇಳಿಸ್ತಾ ಇಲ್ಲ. ಪ್ರಭುಜಿ ಕೇಳಿಸುವುದಿಲ್ಲ. ನಮ್ಗೆ ಏನು ಕೇಳಿಸುದಿಲ್ಲ, ಎಲ್ಲರಿಗೂ ಕೇಳಿಸ್ತದ? ಹೌದು, ಇಲ್ಲ ಮಾತಾಜಿ, ಯಾರಿಗೂ ಕೇಳಿಸ್ತಾ ಇಲ್ಲ. ಅವ್ರದ್ದು ಓಹೋ. ಸ್ಕ್ರೀನು ಹೋಯ್ತು ಇವಾಗ. ಓ, ನೆಟ್ವರ್ಕ್ ಪ್ರಾಬ್ಲಮ್ ಏನು? ಪ್ರಭುಜಿ ಅವ್ರು ಬಂದಿದ್ದಾರೆ. ಹರೇ ಕೃಷ್ಣ ಪ್ರಭುಜಿ. ರತ್ನಮ್ಮ ಅವರು ಹೋಸ್ಟ್ ಆಗಿದ್ದಾರೆ. ಹೌದು, ರತ್ನಮ್ಮ ಮಾತಾಜಿ ಹೋಸ್ಟ್ ಆಗಿದ್ದಾರೆ. ಅದೇ ಅವ್ರು ತೆಗಿಬೇಕು, ಪ್ರಭುಜಿ ಹೋಸ್ಟ್ ಆಗ್ಬೇಕೇನೋ. ಹೌದು, ಪ್ರಭುಜಿ ಅದು ವಾಯ್ಸೇ ಕೇಳಿಸುದಿಲ್ಲ. ಇಲ್ಲ, ಹೌದು. ರತ್ನಮ್ಮ ಮೀಟಿಂಗ್ ಏನ್ ಮಾಡಿದ್ರೆ ಎಲ್ರು ಮತ್ತೆ ರೀಜಾಯ್ನ್ ಆಗ್ಬೋದು ಅಲ್ವಾ ಮಾತಾಜಿ? ಹೌದು ಹೌದು.